ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ತುಂಬ ದಿನ ಆಗಿತ್ತು ಅಲ್ವಾ ನಾನು ನಿಮಗೆ ಬ್ಯೂಟಿ ಟಿಪ್ಸ್ ಹೇಳ್ಕೊಡ್ದೆ. ಇವತ್ತು ಒಂದು ಸೂಪರ್ ಆದಂತಹ ಬ್ಯೂಟಿ ಟಿಪ್ಸ್ನ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಏನು ಅಂತ ಹೇಳಿ ಟೈಟಲ್ ನೋಡ್ಬಿಟ್ಟು ಗೊತ್ತಾಗಿರ್ಬೋದು. ಪಿಂಕ್ ಲಿಪ್ಸ್. ಏನು ಪಿಂಕ್ ಲಿಪ್ಸ್ ಅಂತ ಹೇಳಿದ್ರೆ ತುಂಬ ಜನರಿಗೆ ಲಿಪ್ಸ್ ತುಂಬ ಡಾರ್ಕ್ ಆಗಿರುತ್ತೆ, ಅಂದರೆ ಕಪ್ಪಗಾಗಿರುತ್ತೆ. ಇದಕ್ಕೆ ತುಂಬಾ ರೀಸನ್ಸ್ ಇದೆ. ಕೆಲವರು ಹುಡುಗಿಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೆಲವರು ತುಂಬ ಲಿಪ್ಸ್ಟಿಕ್ ಹಚ್ಚೋದ್ರಿಂದ ಕೂಡ ಅಥವಾ ಡೆಡ್ ಸ್ಕಿನ್ ಆದರೆ ಕೂಡ ಲಿಪ್ಸ್ ತುಂಬಾ ಕಪ್ಪಗಾಗಿ ಕಾಣಿಸ್ಕೊಳ್ತದೆ. ಇದಕ್ಕೊಂದು ನಾನು ಸೂಪರ್ ಆದಂತಹ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇದರಿಂದ ನಿಮಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ, 100% ಗ್ಯಾರಂಟಿ ಇದು. ನೀವು ಇದನ್ನು ಡೈಲಿ ಅಪ್ಲೈ ಮಾಡ್ಕೊಳ್ಬೋದು ಅಥವಾ ಒಂದಿನ ಬಿಟ್ಟು ಒಂದಿನ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಬೆಳಗ್ಗೆ ಮುಖ ತೊಳಿತೀರಲ್ವ, ಬ್ರಷ್ ಮಾಡಿಬಿಟ್ಟು ಮುಖ ತೊಳೆದಾದ್ಮೇಲೆ ಆವಾಗ ನೀವು ಇದನ್ನು ಅಪ್ಲೈ ಮಾಡಬೇಕು. ಯಾವ ರೀತಿ ಅಂತ, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಾನು ಹುಡುಗಿರಿಗೆ ಒಂದು ಮಾತು ಹೇಳೋದಾದ್ರೆ, ಲಿಪ್ಸ್ಟಿಕ್ಗಳನ್ನು ಸೆಲೆಕ್ಟ್ ಮಾಡುವಾಗ ತುಂಬ ಚೀಪ್ ರೇಟ್ ಲಿಪ್ಸ್ಟಿಕ್ಗಳನ್ನು ತಗೊಳ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಗೊಳ್ಳುವಾಗ ಸ್ವಲ್ಪ ಜಾಗರೂಕತೆಯಿಂದ ಒಂದು ಒಳ್ಳೆ ಬ್ರ್ಯಾಂಡ್ ಲಿಪ್ಸ್ಟಿಕ್ ಅನ್ನೇ ತಗೊಳ್ಳಿ. ಯಾಕಂತ ಹೇಳಿದ್ರೆ ಚೀಪ್ ರೇಟ್ ಲಿಪ್ಸ್ಟಿಕ್ ಬಳಸಿದ್ರೆ ಏನಾಗುತ್ತೆ, ಇದರಿಂದ ಕೂಡ ನಮ್ಮ ಲಿಪ್ಸ್ಗೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ, ಮತ್ತೆ ಲಿಪ್ಸ್ನ ಸುತ್ತ ಕಪ್ಪಾಗುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ನೀವು ಏನು ಲಿಪ್ಸ್ಟಿಕ್ ಹಚ್ಕೊಳ್ತೀರಿ, ಲಾಂಗ್ ಲಾಸ್ಟಿಂಗ್ ಆಗಿ ಹಚ್ಕೊಳ್ಬೇಡಿ. ನಿಮ್ಮ ಲಿಪ್ಸ್ ಅಲ್ಲಿ ಫುಲ್ ಡೇ ಬೆಳಗಿಂದ ಸಂಜೆ ತನಕ ಲಿಪ್ಸ್ಟಿಕ್ ಅವಾಯ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲಿಪ್ಸ್ಟಿಕ್ ಬದಲು ನೀವು ಲಿಪ್ ಬಲ್ಮ್ಗಳನ್ನ ಹಚ್ಕೊಳ್ಳಿ. ಲಿಪ್ ಬಲ್ಮ್ಗಳಿಂದ ನಿಮ್ಮ ಲಿಪ್ಸ್ಗೆ ಏನು ತೊಂದರೆ ಇಲ್ಲ. ಲಿಪ್ಸ್ಟಿಕ್ ಹಚ್ಚಿ ಆದ ನಂತರ ಅದನ್ನ ರಿಮೂವ್ ಮಾಡಿದ ನಂತರ ಅದಕ್ಕೆ ನೀವು ಮಾಯ್ಶ್ಚರೈಸರ್ಗಳನ್ನ ಹಚ್ಕೊಳ್ಳಿ. ಇದರಿಂದ ನಿಮ್ಮ ಲಿಪ್ಸ್ಗೆ ಏನು ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಲಿಪ್ಸ್ ಕಪ್ಪಾಗಿದ್ರೆ ಏನು ಆಲೋಚನೆ ಮಾಡಬೇಡಿ. ಇವತ್ತು ನಾನು ಹೇಳುವಂಥ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ. ಇದರಿಂದ 100% ರಿಸಲ್ಟ್ ನಿಮಗೆ ಸಿಗ್ತದೆ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಹೌದು. ಎಲ್ಲ ಹುಡುಗಿರು ಹೆಚ್ಚಾಗಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ರು, ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾದಲ್ಲಿ ಆಗಿರ್ಬೋದು, ಡಾರ್ಕ್ ಲಿಪ್ಸ್ಗೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು. ಸಕ್ಕರೆ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ರಸ ಹಾಕೋತಾ ಇದ್ದೀನಿ. ನಿಂಬೆ ರಸ ಆದ ನಂತರ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ವ್ಯಾಸ್ಲಿನ್ ಹಾಕೋತಾ ಇದ್ದೀನಿ. ವ್ಯಾಸ್ಲಿನ್ ಒಳ್ಳೆಯ ಒಂದು ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ, ಹಾಗೆ ಸಕ್ಕರೆ ಒಂದು ಸ್ಕ್ರಬ್ಬಿಂಗ್ ಥರ ಕೆಲಸ ಮಾಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇದು ವ್ಯಾಸ್ಲಿನ್ ಸ್ವಲ್ಪ ಇದರಲ್ಲಿ ಹೊಂದಲ್ಲ, ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಹೊರಗಡೆ ಇಟ್ಟು ಕೂಡ 1 ವಾರ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಏನೂ ಇದ್ದು ಹಾಳಾಗಲ್ಲ, ಕೆಟ್ಟೋಗಲ್ಲ. ಇದನ್ನು ಹೊರಗಡೆ ಕೂಡ ಇಡ್ಬೋದು, ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಒಂದು ಬೆರಳಲ್ಲಿ ಹೀಗೆ ತಗೊಳ್ಳಿ. ನಾನು ಫಸ್ಟ್ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ಥರ ನೋಡಿ, ಈ ಥರ ಸ್ಕ್ರಬ್ ಮಾಡಬೇಕು ನಿಮ್ಮ ಲಿಪ್ಸಿಗೆ. ಒಂದು 5ರಿಂದ 6-7 ನಿಮಿಷ ಇದೇ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿಯಾಗಿ. ಕೆಲವರು ಅನ್ಕೋತಾ ಇರ್ಬೋದು, ಕೈಗೆ ಅಪ್ಲೈ ಮಾಡಿ ತೋರಿಸಿದ್ರು, ಲಿಪ್ಸಿಗೆ ಡೈರೆಕ್ಟ್ ಅಪ್ಲೈ ಮಾಡಲಿಲ್ಲ ಯಾಕೆ ಅಂತ. ನಾನು ಲಿಪ್ಸಿಗೆ ಡೈರೆಕ್ಟ್ ಅಪ್ಲೈ ಮಾಡಿ ತೋರಿಸ್ತೀನಿ. ಕೈಗೆ ಯಾಕೆ ತೋರಿಸಿದೆ ಅಂತ ಹೇಳಿದ್ರೆ, ತುಂಬ ಹತ್ರದಿಂದ ನಿಮಗೆ ತೋರಿಸ್ಲಿಕ್ಕೆ ಆಗುತ್ತೆ ಅಂತ ತೋರಿಸಿದೆ. ಇವಾಗ ನಾನು ಡೈರೆಕ್ಟ್ ನನ್ನ ಲಿಪ್ಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನಾನು ಯಾವುದೇ ಬ್ಯೂಟಿ ಟಿಪ್ಸ್ ನಿಮಗೆ ಹೇಳುವಾಗ ಮುಖದ್ದಾಗಿರ್ಬೋದು ಪ್ರತಿಯೊಂದು ನಾನು ಅಪ್ಲೈ ಮಾಡಿನೇ ನಿಮ್ಗೆ ತೋರಿಸ್ತೀನಿ. ಇವಾಗ 1 ಬೆರಳಿನ ಸಹಾಯದಿಂದ ಈ ಥರ ತಗೊಳ್ಳಿ. ಡೈರೆಕ್ಟ್ ನಿಮ್ಮ ಲಿಪ್ಸಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ರಬ್ ಮಾಡಬೇಕು. ಇದೇ ರೀತಿಯಾಗಿ ಚೆನ್ನಾಗಿ ರಬ್ ಮಾಡಿ ಕ್ಲೀನಾಗಿ 5ರಿಂದ 6-7 ನಿಮಿಷ ಇದೇ ರೀತಿಯಾಗಿ ರಬ್ ಮಾಡಿ. ಆ ನಂತರ ಲಿಪ್ಸನ್ನ ವಾಶ್ ಮಾಡ್ಕೊಳ್ಳಿ. ಇಷ್ಟೇ ಇರುವಂಥದ್ದು. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ. ಫ್ರೆಂಡ್ಸ್, ನೋಡಿದ್ರಲ್ವಾ ನಾವು ಈ ಒಂದು ರೆಮಿಡಿನ ಯಾವ ರೀತಿ ತಯಾರಿಸ್ಕೊಂಡ್ವಿ ಅಂತ. ತುಂಬಾ ಈಸಿ ಇದೆ ಅಲ್ವಾ? ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ನಿಮಗೆ ಏನೂ ಭಯ ಬೇಡ. ಯಾಕಂದರೆ ನಾನು ಹೊರಗಡೆನೇ ಏನಾದರೂ ತೊಗೊಂಡು ಬಂದು ಕೆಮಿಕಲ್ ಯೂಸ್ ಮಾಡಿರುವಂಥದ್ದು ಏನು ನಾನು ಯೂಸ್ ಮಾಡ್ತಾ ಇಲ್ಲ. ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಅದರಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ಇದರಿಂದ ಏನೂ ಎಫೆಕ್ಟ್ ಇಲ್ಲ. ಖಂಡಿತವಾಗ್ಲೂ ಧೈರ್ಯದಿಂದ ಎಲ್ಲರೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು.
ಇದನ್ನ ಕಂಟಿನ್ಯೂ ಆಗಿ ಒಂದು ವಾರ ಅಪ್ಲೈ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ರಿಸಲ್ಟ್ ಇದ್ರದ್ದು ಗೊತ್ತಾಗ್ತದೆ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.